ಶಾಲೆಯಲ್ಲಿ ವಾಲಿಬಾಲ್ ಆಟವಾಡುತ್ತಿದ್ದ ವೇಳೆ ವಿದ್ಯಾರ್ಥಿಯೊಬ್ಬ ಹೃದಯಾಘಾತದಿಂದ ಕುಸಿದು ಬಿದ್ದು ಮೃತಪಟ್ಟ ಘಟನೆ ಬುಧವಾರ ಸುರತ್ಕಲ್ ಸಮೀಪದ ಸೂರಿಂಜೆಯ ಕೋಟೆ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ. ಮೃತಪಟ್ಟ ವಿದ್ಯಾರ್ಥಿ ನಿಖಿತ್ ಎಂ ಅಮೀನ್ ಎಂದು ಗುರುತಿಸಲಾಗಿದೆ. ಸೂರಿಂಜೆಯ ಕೋಟೆ ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿ ಕಲಿಯುತ್ತಿದ್ದ ನಿಖಿತ್ ಬುಧವಾರ ಸಂಜೆ ಶಾಲೆಯ ಮುಂಭಾಗ ಮೈದಾನದಲ್ಲಿ ವಾಲಿಬಾಲ್ ಆಟ ಆಡುವ ಸಂದರ್ಭ ಕುಸಿದು ಬಿದ್ದಿದ್ದು ಕೂಡಲೇ ಸುರತ್ಕಲ್ನ ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಖಿತ್ ಮೃತಪಟ್ಟಿದ್ದಾರೆ. ಸೂರಿಂಜೆ ಬೊಳ್ಳಾರು ನಿವಾಸಿ ಮಾಧವ ಅಮೀನ್ ಮತ್ತು ಶೀಲಾ ಅವರ 3 ಮಕ್ಕಳಲ್ಲಿ ನಿಖಿತ್ ಕಿರಿಯವನಾಗಿದ್ದಾನೆ. ತಂದೆ ಮಾಧವ ಅಮೀನ್ ಆಟೋ ಚಾಲಕರಾಗಿದ್ದು ಪತ್ನಿ ಶೀಲಾ ಗೃಹಿಣಿಯಾಗಿದ್ದಾರೆ.